ಅಣ್ಣ ನಿಮ್ಮ ಹೆಸರು? ಶ್ರೀನಿವಾಸ ಅಂತ ಯಾವ್ರಣ್ಣ? ಪಂಚಾಸಲ್ಲಿ. ಹೆಂಗೈತಣ್ಣ ಕೆಲಸ? ತುಂಬ ಖುಷಿ ಆಯ್ತಣ್ಣ ನನಗೆ. ಇಷ್ಟು ಇಲ್ಲಿವರೆಗೂ ನನಗೆ ಹಿಂಗಾಗತ್ತಿಂದ ಅವಾಗ ಸ್ವಲ್ಪ ಮುಖ ಇದಾಗಿತ್ತು. ಇವಾಗ ತುಂಬ ಖುಷಿ ಆಯ್ತಣ್ಣ. ಬರೀ ಮೋಟ್ರ್ ಯಾವ್ದು ಬಂದಣ್ಣ? ರೋಪಲ್ಲಿ ಅಗ್ಗದಲ್ಲಿ ಮೋಟ್ರ್ ಬಂದಿದೆ. 7.5 HP 45 kg ಮೋಟ್ರ್ ಪಂಪು ಸಿಂಗಲ್ ಅಗ್ಗದಲ್ಲಿ ಬಂದಿದೆ. ಹೆಂಗೈತಣ್ಣ ಕೆಲಸ? ಖುಷಿ ಅನಿಸ್ತಾ? ನಮ್ಮ ರೈತರು ತುಂಬ ಖುಷಿಯಾಗಿದ್ದಾರೆ. ಬಂತು ಮೋಟ್ರ್ ಬಂತು. ಹಾಂ ಬರೀ ಅಗ್ಗದ ಬಂತು ಮೋಟ್ರು. ಎಂತ ಬರೀ ಅಗ್ಗದ ನೋಡಪ್ಪ. ಕೊಡದಿದ್ದ ಮೇಲೆ